ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ 40% ಸರ್ಕಾರ ಇದೆ. ರಿಜಿಸ್ಟರ್ಡ್ ಸಂಸ್ಥೆಯ ಅಧ್ಯಕ್ಷರು ಆರೋಪವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಿ ಗಮನಕ್ಕೆ ತಂದರೂ ತನಿಖೆ ಆಗಿಲ್ಲ. ಪ್ರಧಾನಮಂತ್ರಿಗಳು ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಡೆತ್ ನೋಟ್ನಲ್ಲಿ ಈಶ್ವರಪ್ಪನವರ ಹೆಸರಿದೆ, ಅವರಿಗೆ ಶಿಕ್ಷೆ ಆಗಬೇಕೆಂದು ಸಂತೋಷ್ ಬರೆದಿದ್ದಾನೆ. ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಇಂಥ ಭ್ರಷ್ಟಾಚಾರ ಪ್ರಕರಣ ಆಗಬಾರದು. ಈ ತಕ್ಷಣ ಈಶ್ವರಪ್ಪನವರನ್ನ ಬಂಧನ ಆಗಬೇಕು. ಹೈಕೋರ್ಟ್ ಜಸ್ಟಿಸ್ ಮೂಲಕ ತನಿಖೆ ಆಗಬೇಕು. ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕು. ರಾಜ್ಯದಲ್ಲಿ ಪ್ರತಿಭಟನೆ ಮುಂದುವರಿಸುತ್ತೇವೆ ಅನ್ನುವ ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇದು ಆತ್ಮಹತ್ಯೆಯು ಬೇರೆ ಕಾರಣಗಳಿವೆಯೋ ತನಿಖೆಯಿಂದ ಗೊತ್ತಾಗುತ್ತೆ. ಡೆತ್ ನೋಟ್ ಸ್ಪಷ್ಟವಾಗಿರೋದ್ರಿಂದ ಆತ್ಮಹತ್ಯೆ ಅಂತಲೇ ಹೇಳಬಹುದು. ತನಿಖೆ ಆದರೆ ಎಲ್ಲ ಸ್ಪಷ್ಟವಾಗುತ್ತೆ ಅಂತ ಪರಮೇಶ್ವರ್ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಜಾರ್ಜ್ ಬಂಧನವಾಗಿತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್, ಜಾರ್ಜ್ ಕೇಸೇ ಬೇರೆ, ಈ ಕೇಸೇ ಬೇರೆ ಅಂತ ಉತ್ತರಿಸಿದ್ದಾರೆ.